ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲನ ಮಹಾವೇದಿಕೆದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿರ್ದು ಫಲಾನುಭವಿಗಳಿಗೆ ಪೊಸತ್ತಾದ ಕಟ್ಟಾದ ಕೊರ್ನ ಇಲ್ಲದ ಒಪ್ಯಾವನ ಲೇಸು ಬೊಕ್ಕ ಸಾಧಕರಿಗೆ ಮಾನಾದಿಗೆ ಲೇಸು 300 ಸುಭಾಷ್ ನಗರಡು 7 ತಾರೀಕು ಐತಾರ ನಡಪೆರ ಉಂಡು ಪಣದು ಟಿಪ್ಪು ಸುಲ್ತಾನ್ ಅಭಿಮಾನಿಲನ ಮಹಾವೇದಿಕೆದ ಜಿಲ್ಲಾಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ಸುದ್ದಿಗೋಷ್ಠಿ ತೆರಿಪಾದರು. ಇವತ್ತು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ಟಿಪ್ಪು ಹೌಸ್ ಮನೆಯನ್ನು ಅರ್ಹ ಬಡ ಕುಟುಂಬಕ್ಕೆ ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಇದೇ ಬರುವ ತಾರೀಕು 7/8/2022 ಇಸ್ವಿಗೆ ನಾವು ಇಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರು ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಟಿಪ್ಪು ಕಾಸಿಂ ಅಲಿ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರು ಇದ್ದಾರೆ ಮತ್ತು ನಮ್ಮ ಸಂಘಟನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದಾಗ ನಾವು ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಡುತ್ತಾ ಬಂದಿದ್ದೇವೆ. ಆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಅದೇ ದಿವಸ ಇದೆ. ಆದ್ದರಿಂದ ನಮ್ಮ ಸಂಘಟನೆಯಲ್ಲಿ ನಾವು ಹಲವಾರು ಸೇವೆಗಳನ್ನು ಮಾಡಿದ್ದೇವೆ. ಅದನ್ನು ನಿಮಗೆ ನಾವು ಪ್ರೆಸ್ ನೋಟ್ ಮುಖಾಂತರ ನೀಡಲಿದ್ದೇವೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಆದಷ್ಟು ಒಂದು ಉತ್ತಮ ಕಾರ್ಯಕ್ರಮವನ್ನಾಗಿ ನಾವು ಮಾಡಲು ನಿಮ್ಮೆಲ್ಲರ ಸಹಕಾರವು ನಮಗೆ ಅಗತ್ಯವಿದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮಗೆ ಒಂದು ನಿಮ್ಮ ಸಹಕಾರ ಕೊಡಬೇಕಾಗಿ ಕೂಡ ನಾನು ಈ ಮೂಲಕ ವಿನಂತಿ ಮಾಡುತ್ತಾ ಇದ್ದೇನೆ. ಆದ್ದರಿಂದ ಇದೇ ಬರುವ 7 ತಾರೀಕಿಗೆ ನಮ್ಮ ಸಂಘಟನೆ ವತಿಯಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮವನ್ನು ನಾವು ಬೆಳಿಗ್ಗೆ 10 ಗಂಟೆಗೆ ನಡೆಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವು ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ಕಾರ್ಯಕ್ರಮವನ್ನಾಗಿ ಮಾಡಿಕೊಡಬೇಕಾಗಿ ಮಗದೊಮ್ಮೆ ನಿಮ್ಮಲ್ಲಿ ವಿನಂತಿಸುತ್ತಾ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ಜಿಲ್ಲಾ ಸಮಿತಿ ಆಶ್ರಯಡು ಇಂದೆರ್ದು ದುಂಬು ರಡ್ ಇಲ್ಲಲೆದ ನವೀಕರಣ ಬೇಲೆ ಬೊಕ್ಕ ಒಂಜಿ ಪೊಸ ಇಲ್ಲನ ನಿರ್ಮಾಣ ಮಲ್ತದು ಕೊಡ್ತ ಇತ್ತೆ ರಡ್ಡನೆ ಪೊಸ ಇಲ್ಲು ಟಿಪ್ಪು ಹೊಸ್ತ ಕಾಮಗಾರಿ ಪೂರ್ತಿ ಆತಂಡು 7 ತಾರೀಕು ಐತಾರ ಕಾಂಡ ಇಂದೇನು ಫಲಾನುಭವಿಗಳಿಗೆ ಒಪ್ಯಾವನ ಲೇಸನು ಅಟನೆ ಮಲ್ತದ ಒಂದುವೆ ಪೊರ್ತು ಸಮಾಜದ ಗಣ್ಯ ಸಾಧಕರಿಗೆ ಮಾನಾದಿಗೆ ಲೇಸಲ ನಡಪೆರ ಉಂಡು ಪಣದು ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ತೆರಿಪಾಯರು. ಟಿಪ್ಪು ಸುಲ್ತಾನ್ ಅಭಿಮಾನಿಲನ ಮಹಾವೇದಿಕೆದ ಉಪಾಧ್ಯಕ್ಷರು ವಿಷ್ಣುಮೂರ್ತಿ ಭಟ್ ಬೊಕ್ಕ 300 ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜಾ ಪೂರಕ ಮಾಹಿತಿ ಕೊರಿಯರು. 2 ಬಡ ಕುಟುಂಬಗಳನ್ನು ನಾವು ಆಯ್ಕೆ ಮಾಡಿ ಈ ಮೊದಲೇ ಮನೆ ಕಟ್ಟಿ ಕೊಟ್ಟಿದ್ದೇವೆ. 3ನೇ ಮನೆ 300 ಗ್ರಾಮದ ಸುಭಾಷ್ ನಗರದಲ್ಲಿ ಈಗ ರಚನೆಯಾಗಿ ಸಂಪೂರ್ಣ ಅದರ ಎಲ್ಲ ಕಾಮಗಾರಿಗಳು ಸಂಪೂರ್ಣಗೊಂಡು ಈಗ ಹಸ್ತಾಂತರಿಸಲಿಕ್ಕೆ ತಯಾರಾಗಿದೆ. ನಾವು ಅದನ್ನು ಅದೇ ಮನೆಯಲ್ಲಿ ಮೊನ್ನೆ ಕೂತು ಈ ಎಲ್ಲ ಕಾರ್ಯಕ್ರಮದ ಬಗ್ಗೆ ನಾವು ಚರ್ಚೆ ಮಾಡಿದೆವು. 300 ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ವಿಲ್ಫ್ರೆಡ್ ಡಿಸೋಜಾ ಕೂಡ ಇದ್ದಾರೆ. ಅವರು ಕೂಡ ಇದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ಅಲ್ಲದೆ ಅವರು ಟಿಪ್ಪು ಈ ಅಭಿಮಾನಿಗಳ ವೇದಿಕೆಯ ಉಪಾಧ್ಯಕ್ಷರು ಆಗಿದ್ದಾರೆ. ಅದೇ ರೀತಿ ಇಂಥ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ಅವರಿಗೆ ಕಳೆದ ಆದಿತ್ಯವಾರ ಅಷ್ಟೇ ಒಂದು ಯೂನಿವರ್ಸಿಟಿ ಗೋವಾದಲ್ಲಿ ಅವರನ್ನು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಕೂಡ ಗೌರವಿಸಿದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ಕಾರ್ಯಕ್ರಮವನ್ನಾಗಿ ಮಾಡಬೇಕು. ಈ ರೀತಿಯ ಸಮಾಜ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ನಮಗೆಲ್ಲ ಪ್ರೋತ್ಸಾಹಕವಾಗಿ ನೀವೆಲ್ಲ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇವೆ. ನನ್ನ 300 ಗ್ರಾಮ ಪಂಚಾಯತಿ ಏರಿಯಾದಲ್ಲಿ 3 ಮನೆಯನ್ನು ಕಟ್ಟುವ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಬಡ ಬಗ್ಗರಿಗೆ ಒಂದು ಹೆಲ್ಪ್ ಮಾಡುವಂಥ ಒಂದು ಸಾಧನೆ ಮುಂದೆ ಬಂದಿದ್ದಾರೆ. ಮತ್ತು ಕೊರೋನಾ ಸಂದರ್ಭದಲ್ಲಿ ಒಂದು 500 ಕುಟುಂಬಕ್ಕೆ ಒಂದು ಕಿಟ್ಟು ವಿತರಣೆ, ಅದು ಮನೆ ಮನೆಗೆ ಹೋಗಿ ಅವರ ಒಂದು ಸಮಿತಿಯ ಪರವಾಗಿ ಅವರು ಮಾಡಿದ್ದಾರೆ. ಆ ಕೆಲಸವನ್ನು ನಾನು ಇವತ್ತು ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಮತ್ತು ಇನ್ನು ಮುಂದೆ ಬರುವಾಗ ಮುಂದಿನ ದಿನದಲ್ಲಿ ಈ ಸಮಿತಿ ವತಿಯಿಂದ ಸರ್ವಧರ್ಮ ಜನರಿಗೆ ಕೂಡ ಹೆಲ್ಪ್ ಮಾಡಲಿಕ್ಕೆ, ಅಂದರೆ ಮನೆ ಕಟ್ಟಲಿಕ್ಕೆ, ಇವತ್ತು ಮುಸ್ಲಿಂ ಮನೆ ಒಂದು ಸಮುದಾಯ ಕಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಹಿಂದೂ ಬಾಂಧವರ ಮನೆ ಕೂಡ ಕಟ್ಟಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ನಾವು ಒಂದು ಯೋಜನೆ ಹಾಕಿದ್ದೇವೆ ಮುಂದಿನ ದಿನದಲ್ಲಿ. ಹಾಗೂ ಕ್ರಿಶ್ಚಿಯನ್ ಧರ್ಮದವರ ಮನೆ ಕೂಡ ಕಟ್ಟಲಿಕ್ಕೆ ನಾವು ಮುಂದೆ ಒಂದು ಆಲೋಚನೆ ಇಟ್ಟಿದ್ದೇವೆ. ಇದನ್ನು ನಾನು ಈ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ನಮ್ಮ ಈ ಸಮಿತಿಯಲ್ಲಿ ಎಲ್ಲ ಸೌಹಾರ್ದ ರೀತಿಯಲ್ಲಿ ನಾವು ಸದಸ್ಯರಿದ್ದೇವೆ. ಟಿಪ್ಪು ಸುಲ್ತಾನ್ ಅಭಿಮಾನಿಲನ ಮಹಾವೇದಿಕೆದ ಜಿಲ್ಲಾ ಗೌರವ ಅಧ್ಯಕ್ಷರು ಇಬ್ರಾಹಿಂ ಲಬೈಕ್
ಕಾನೂನು ಸಲಹೆಗಾರರು ಆರ್ ಕೆ ಮದನಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.